ಬೆಂಗಳೂರಿನ ಮೆಜೆಸ್ಟಿಕ್ ನಿಲ್ದಾಣ. ಸಂಜೆ 6 ಗಂಟೆ ಸಮಯ. ಜನ ಗದ್ದಲ, ಬಸ್ಸುಗಳ ಹಾರ್ನ್ ಸೌಂಡ್, ತಳ್ಳಾಟ, ನೂಕಾಟ ನಡುವೆ ರಘು ತನ್ನ ಹೊಸ ಐಫೋನ್ ಹಿಡಿದು ಊರಿಗೆ ಹೋಗಲು ಬಸ್ಗಾಗಿ ಕಾಯುತ್ತಿದ್ದ. ಅವನಿಗೆ ಗೊತ್ತಿರಲಿಲ್ಲ, ಅದೇ ಜನಸಂದಣಿಯಲ್ಲಿ 10 ಕಣ್ಣುಗಳು ಕೇವಲ ಅವನ ಜೇಬಿನ ಮೇಲೆ ನೆಟ್ಟಿವೆ ಅಂತ. ರಘು ಬಸ್ ಹತ್ತಲು ಮುನ್ನುಗ್ಗುತ್ತಿದ್ದಾಗ ಹಿಂದಿನಿಂದ ಯಾರೋ ಜೋರಾಗಿ ತಳ್ಳಿದ್ದಾರೆ. ಅಣ್ಣ, ಸ್ವಲ್ಪ ನಡೀರಿ ಅಂತ. ಅಷ್ಟರಲ್ಲಿ ಪಕ್ಕದಲ್ಲಿದ್ದ ಒಬ್ಬ ವ್ಯಕ್ತಿ, ಅಯ್ಯೋ ಸರ್, ನಿಮ್ಮ ಶರ್ಟ್ ಮೇಲೆ ಯಾರೋ ಐಸ್ ಕ್ರೀಮ್ ಚೆಲ್ಲಿದ್ದಾರೆ ನೋಡಿ ಅಂತ ಹೇಳಿದಾಗ ರಘು ಗಾಬರಿಯಿಂದ ಹಿಂದೆ ತಿರುಗಿ ತನ್ನ ಶರ್ಟ್ ನೋಡಿಕೊಂಡಿದ್ದಾನೆ. ಕೇವಲ 5 ಸೆಕೆಂಡು. ಹೌದು, ಕೇವಲ 5 ಸೆಕೆಂಡ್ ಅಲ್ಲಿ ಅಷ್ಟರಲ್ಲಿ ಅವನ ಜೇಬಿನಲ್ಲಿದ್ದ 1,30,000 ಮೌಲ್ಯದ ಐಫೋನ್ ಮಾಯವಾಗಿತ್ತು. ಇದು ಕೇವಲ ರಘುವಿನ ಕಥೆಯಲ್ಲ ಸ್ನೇಹಿತರೆ. ಭಾರತದಲ್ಲಿ ವರ್ಷಕ್ಕೆ 10 ಲಕ್ಷಕ್ಕೂ ಹೆಚ್ಚು ಮೊಬೈಲ್ಗಳು ಹೀಗೆ ನಮ್ಮ ಜೇಬುಗಳಿಂದ ಮಾಯವಾಗುತ್ತಿವೆ. ಹೌದು, ಬೆಂಗಳೂರಿನಲ್ಲಿ ವರ್ಷಕ್ಕೆ ಸುಮಾರು 40ರಿಂದ 50 ಸಾವಿರ ಪ್ರಕರಣಗಳು ದಾಖಲಾಗುತ್ತಿವೆ. ಜೇಬುಗಳರು ಇಲ್ಲಿ ಸ್ಯಾಂಡ್ವಿಚ್ ತಂತ್ರವನ್ನ ಬಳಸುತ್ತಾರೆ. ಒಬ್ಬ ಮುಂದೆ ನಿಂತು ಅಡ್ಡ ಹಾಕಿದರೆ ಇನ್ನೊಬ್ಬ ಹಿಂದೆ ದೂಡುತ್ತಾನೆ. 3ನೇವನು ಕೆಲಸ ಮುಗಿಸಿ ವಸ್ತುಗಳನ್ನ 4ನೇವನಿಗೆ ಪಾಸ್ ಮಾಡಿಬಿಟ್ಟಿರುತ್ತಾನೆ. ಅಷ್ಟರೊಳಗೆ ನಿಮ್ಮ ಜೇಬಿನಲ್ಲಿದ್ದಂತಹ ದುಡ್ಡಾಗ್ಲಿ ಫೋನ್ ಆಗಲಿ ನಿಮ್ಮ ಜೇಬಿನಲ್ಲಿ ಇರೋದೇ ಇಲ್ಲ. ಅತ್ತ ರಘು ಫೋನ್ ಕಳೆದುಕೊಂಡು ಕಂಗಾಲಾಗಿದ್ದರೆ, ಇತ್ತ ನಗರದ ಇನ್ನೊಂದು ಮೂಲೆಯಲ್ಲಿ ವೃತ್ತಿಪರ ಕಳ್ಳರ ತಂಡವೊಂದು ಕಳ್ಳತನವನ್ನ ನಡೆಸಿಬಿಟ್ಟಿತ್ತು. ಸಾಫ್ಟ್ವೇರ್ ಇಂಜಿನಿಯರ್ ಸೂರಜ್ ತನ್ನ ಇಡೀ ಕುಟುಂಬದೊಂದಿಗೆ ಗೋವಾ ಪ್ರವಾಸಕ್ಕೆ ಹೋಗಿರುವುದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದೇ ಆ ಕಳ್ಳರಿಗೆ ಸಿಕ್ಕ ಒಂದು ಮುಕ್ತ ಆಹ್ವಾನವಾಗಿತ್ತು. ರಾತ್ರಿ 2 ಗಂಟೆ ಕಳ್ಳರು ಸೂರಜ್ ಮನೆಯ ಕಿಟಕಿ ಸರಕುಗಳನ್ನ ಸದ್ದಿಲ್ಲದೆ ಕತ್ತರಿಸಿ ಒಳಗೆ ನುಗ್ಗಿದರು. ಅವರ ಗುರಿ ಕೇವಲ 2, ಒಂದು ಚಿನ್ನ, ಮತ್ತೊಂದು ಕ್ಯಾಶ್. ಕೇವಲ 15 ನಿಮಿಷದಲ್ಲಿ ಸೂರಜ್ ಜೀವನದ ದುಡಿಮೆಯಾದ 200 ಗ್ರಾಂ ಚಿನ್ನ ಮತ್ತು ಲಕ್ಷಾಂತರ ರೂಪಾಯಿ ಹಣ ಕಳ್ಳರ ಪಾಲಾಗಿತ್ತು. ಸ್ನೇಹಿತರೆ, ನೀವು ಪ್ರವಾಸಕ್ಕೆ ಹೋದಾಗ ನೀವು ಆ ಜಾಗದಲ್ಲಿದ್ದಂತಹ ಫೋಟೋಗಳನ್ನ ಯಾವತ್ತೂ ಅಪ್ಲೋಡ್ ಮಾಡಬೇಡಿ. ಇದು ಕಳ್ಳರಿಗೆ ನಿಮ್ಮ ಮನೆ ಖಾಲಿ ಇದೆ ಅಂತ ಸಾರುವ ಒಂದು ಪಬ್ಲಿಸಿಟಿ ಇದ್ದಂತೆ. ಹೌದು ಸ್ನೇಹಿತರೆ, ಕಳ್ಳತನ ಅನ್ನುವುದು ಕೇವಲ ಒಂದು ಅಪರಾಧವಲ್ಲ, ಇದು ಸಮಾಜದ ಶಾಂತಿ ಮತ್ತು ಭದ್ರತೆಗೆ ಸವಾಲೊಡ್ಡುವ ಒಂದು ಗಂಭೀರ ಸಾಮಾಜಿಕ ಪಿಡುಗಾಗಿದೆ. ಕಳ್ಳತನದಲ್ಲೂ ಕೂಡ ಹಲವಾರು ವಿಧಾನಗಳಿವೆ. ಅದರಲ್ಲಿ ಮುಖ್ಯವಾಗಿದ್ದು ಅಂದ್ರೆ ಮನೆಗಳ್ಳತನ, ಅಂದ್ರೆ ಬರ್ಗ್ಲರಿ. ಯಾವುದೇ ವ್ಯಕ್ತಿಯು ಕಾನೂನು ಬಾಹಿರವಾಗಿ ಅಕ್ರಮವಾಗಿ ಲಾಭ ಪಡುವ ಉದ್ದೇಶದಿಂದ ಅಥವಾ ಅಪರಾಧ ಎಸಗುವ ಸಲುವಾಗಿ ಪರಕೀಯರ ಮನೆ, ಕಟ್ಟಡ ಅಥವಾ ಅಂಗಡಿಯೊಳಗೆ ನುಗ್ಗುವುದನ್ನೇ ಈ ಮನೆಗಳ್ಳತನ ಅನ್ನುತ್ತಾರೆ. ಇದನ್ನ ಇಂಗ್ಲಿಷ್ ನಲ್ಲಿ ಬರ್ಗ್ಲರಿ ಅನ್ನುತ್ತಾರೆ. ಈ ಕೆಲಸ ಸುಖ ಸುಮ್ಮನೆ ಓಡಾಡುತ್ತಾ ಆಕ್ಸಿಡೆಂಟ್ ಆಗಿಯೋ ಅಥವಾ ಇದ್ದಕ್ಕಿದ್ದ ಹಾಗೆಯೋ ಯಾರು ಕೂಡ ಮಾಡೋದಿಲ್ಲ. ಇದಕ್ಕೆ ಪೂರ್ವ ಸಿದ್ಧತೆ ಕೂಡ ಇರುತ್ತದೆ. ಕಳ್ಳರು ಸಾಮಾನ್ಯವಾಗಿ ಕೆಲವು ದಿನಗಳ ಕಾಲ ಆ ಮನೆಯ ಚಟುವಟಿಕೆಯನ್ನ ಗಮನಿಸ್ತಾರೆ. ಮನೆಯವರು ಎಷ್ಟು ಗಂಟೆಗೆ ಹೊರಗೆ ಬರುತ್ತಾರೆ, ಎಷ್ಟು ಗಂಟೆಗೆ ಒಳಗೆ ಹೋಗುತ್ತಾರೆ, ಮನೆಗೆ ಯಾವಾಗ ಬೀಗ ಹಾಕಲಾಗುತ್ತದೆ, ಬೀಗ ಎಲ್ಲಿಟ್ಟಿರುತ್ತಾರೆ, ಯಾರ ಕಡೆ ಕೊಟ್ಟಿರುತ್ತಾರೆ, ಯಾರ್ಯಾರ ಕಡೆ ಇರುತ್ತದೆ ಎನ್ನುವ ಎಲ್ಲ ಮಾಹಿತಿಯನ್ನ ಅವರು ಕಲೆ ಹಾಕಿಬಿಟ್ಟಿರ್ತಾರೆ. ಆಮೇಲೆ ಕಿಟಕಿ ಗಾಜು ಒಡೆಯೋದು, ಬಾಗಿಲಿನ ಬೀಗ ಮುರಿಯೋದು ಅಥವಾ ನಕಲಿ ಕೀಯನ್ನ ಬಳಸಿ ಒಳಗೆ ನುಗ್ತಾರೆ. ಹೆಚ್ಚಿನ ಮನೆಗಳ್ಳತನ ಜನರು ಕೆಲಸಕ್ಕೆ ಹೋದಾಗ, ಅಂದ್ರೆ ಡೇ ಟೈಮ್ ಅಲ್ಲಿ ನಡೆದ್ರೆ ಅಥವಾ ಗಾಢ ನಿದ್ರೆಯಲ್ಲಿದ್ದಾಗ, ಅದು ರಾತ್ರಿ 2 ಗಂಟೆಯಿಂದ 5 ಗಂಟೆ ನಡುವೆ ಕಳ್ಳತನ ಹೆಚ್ಚಾಗೋದು ನಾವು ಕಾಣ್ತಾನೆ ಇದ್ದೀವಿ. ಇದಕ್ಕೆ ಹಲವಾರು ಸಾಕ್ಷಿಗಳು ಕೂಡ ಇವೆ. ಕಳ್ಳರು ಸಾಮಾನ್ಯವಾಗಿ ಮನೆಗಳ್ಳತನ ಮಾಡುವಾಗ ಚಿಕ್ಕ ವಸ್ತುಗಳನ್ನ ಮಾತ್ರ ಟಾರ್ಗೆಟ್ ಮಾಡ್ತಾರೆ. ಅವರು ನಿಮ್ಮ ಫ್ರಿಡ್ಜ್ ಆಗ್ಲಿ, ಟಿವಿ ಆಗ್ಲಿ ಅಥವಾ ಹಾಸಿಗೆಯನ್ನಾಗ್ಲಿ, ಕಾಟನ್ ಆಗ್ಲಿ ಅಥವಾ ಬೀರೋನಾಗ್ಲಿ ಎತ್ಕೊಂಡು ಹೋಗೋದಿಲ್ಲ. ಬದಲಾಗಿ ಚಿಕ್ಕ ಚಿಕ್ಕ ಅಮೂಲ್ಯವಾದ ವಸ್ತುಗಳನ್ನ ಎತ್ಕೊಂಡು ಹೋಗ್ತಾರೆ. ನೆನಪಿಟ್ಕೊಳ್ಳಿ, ಅದು ನಿಮ್ಮ ಚಿನ್ನಾಭರಣ, ಡೈಮಂಡ್ಗಳು, ಬೆಳ್ಳಿ ವಸ್ತುಗಳು, ಕ್ಯಾಶ್ ಅಂದ್ರೆ ನಗದು ಹಣ, ಮೊಬೈಲು, ಲ್ಯಾಪ್ಟಾಪ್, ಕ್ಯಾಮರಾದಂತಹ ಎಲೆಕ್ಟ್ರಾನಿಕ್ ಉಪಕರಣಗಳು, ಕೈಗಡಿಯಾರಗಳು, ದುಬಾರಿ ಬ್ರಾಂಡೆಡ್ ವಸ್ತುಗಳನ್ನ ಮಾತ್ರ ಅವರು ಎತ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಎತ್ಕೊಂಡು ಹೋಗೋಕ್ಕೂ ಕೂಡ ಅವರಿಗೆ ಆರಾಮಾಗಿರ್ಬೇಕು, ಅದರ ಬೆಲೆ ಕೂಡ ಜಾಸ್ತಿ ಆಗಿರ್ಬೇಕು. ಅಂತದನ್ನ ಮಾತ್ರ ಅವರು ಟಾರ್ಗೆಟ್ ಮಾಡ್ತಾರೆ. ಅದಕ್ಕೆ ನಾವು ಮನೆಗಳ್ಳತನ ತಡೆಯೋಕೆ ಹಲವಾರು ಮುನ್ನೆಚ್ಚರಿಕೆಗಳನ್ನ ಪರಿಣಾಮಕರವಾಗಿ ನಾವು ಕ್ರಮ ಕೈಗೊಳ್ಳಬೇಕು ಸ್ನೇಹಿತರೆ. ಇಲ್ಲವಾದ್ರೆ ನಿಮ್ಮ ಮನೆ ಖಾಲಿ ಆಗೋದು ಗ್ಯಾರಂಟಿ. ಇದೇ ಕಾರಣ ನಾವು ನಮ್ಮ ಮೇನ್ ಡೋರ್ಗಳಿಗೆ ಗಟ್ಟಿಮುಟ್ಟಾದ ಬೀಗ್ಗಳನ್ನ ಹಾಕಬೇಕು. ಮತ್ತು ಒಂದು ವೇಳೆ ನಿಮ್ಮ ಮನೆ ಇಂಡಿವಿಜುವಲ್ ಮನೆ ಆಗಿದ್ರೆ ಅಥವಾ ಅಪಾರ್ಟ್ಮೆಂಟ್ ಕೂಡ ಆಗಿದ್ದರೂ ಕೂಡ ಇತ್ತೀಚೆಗೆ ನಾವು ಕೆಲವೊಂದು ತಂತ್ರಜ್ಞಾನವನ್ನ, ಟೆಕ್ನಾಲಜಿಯನ್ನ ಕೂಡ ಬಳಸಬೇಕು. ಹೌದು, CCTV ಕ್ಯಾಮೆರಾಗಳನ್ನ ಅಳವಡಿಸಿದ್ರೆ ಮತ್ತು ಜೊತೆಗೆ ಅಲಾರಾಮ್ ಸಿಸ್ಟಮ್ ಇಟ್ಟುಕೊಂಡರೂ ಕೂಡ ಒಳ್ಳೆಯದು ಅನ್ನುತ್ತಾರೆ ಪೊಲೀಸರು. ಮನೆಯ ಸುತ್ತಮುತ್ತ ಕತ್ತಲೆ ಇರುವ ಮೂಲೆಗಳಲ್ಲಿ ರಾತ್ರಿ ವೇಳೆ ಸಾಕಷ್ಟು ಬೆಳಕು ಬರುವಂತೆ ನೋಡ್ಕೋಬೇಕು. ಯಾಕಂದ್ರೆ ಕತ್ತಲಾದ್ರೆ ಅಲ್ಲಿ ಕಳ್ಳತನ ಮಾಡೋರಿಗೆ ಅದೊಂದು ಈಸಿ ಸ್ಪಾಟ್ ಆಗಿ ಹೋಗಿರುತ್ತೆ.
ನೀವೇನಾದ್ರೂ ಊರಿಗೆ ಹೋಗುವಾಗ ಹತ್ತಿರದ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿ ಅಥವಾ ನಿಮ್ಮ ನಂಬಿಕಸ್ಥ ನೆರೆಹೊರೆಯವರಿಗೆ ಗಮನದಲ್ಲಿ ಇರುವಂತೆ ಹೇಳಿದರೆ ಅದು ಒಳ್ಳೆಯದಾಗುತ್ತೆ. ಅದರಲ್ಲೂ ಹೆಚ್ಚಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಅಂದ್ರೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ಗಳಲ್ಲಿ ನೀವು ಪ್ರವಾಸಕ್ಕೆ ಹೋಗ್ತಾ ಇದ್ದೀವಿ, ಅಲ್ಲಿ ಹೋಗ್ತಾ ಇದ್ದೀವಿ, ಇಷ್ಟು ದಿನ ಹೋಗ್ತಾ ಇದ್ದೀವಿ ಅಂತ ಹೇಳ್ಕೊಳ್ಳೋದು ಅಥವಾ ಅಲ್ಲಿ ಹೋದ್ಮೇಲೆ ಫೋಟೋ ಹಾಕೊಂಡ್ರೆ ನಿಮ್ಮನ್ನೇ ಫಾಲೋ ಮಾಡುತ್ತಿರುವ ನಿಮ್ಮ ಸ್ನೇಹಿತರ ಅವತಾರದಲ್ಲಿರುವಂತಹ ಕಳ್ಳರು ನಿಮ್ಮ ಮನೆಯನ್ನ ನುಗ್ಗೋದು ಗ್ಯಾರಂಟಿ. ಇದೊಂದು ಕಳ್ಳರಿಗೆ ಮುಕ್ತ ಆಹ್ವಾನ ಕೊಟ್ಟಂಗೆ ಆಗುತ್ತೆ. ಹೀಗಾಗಿ ನೀವು ಇಂತಹ ಪೋಸ್ಟ್ಗಳನ್ನು ಯಾವತ್ತೂ ಹಾಕಬೇಡಿ. ಮೇಲಾಗಿ ನಿಮ್ಮ ಮನೆಯಲ್ಲಿ ಕೆಲಸ ಮಾಡುವವರು ಅಥವಾ ಪೇಂಟಿಂಗ್ಗೆ, ರಿಪೇರಿಗೆ ಬರೋರು, ಪ್ಲಂಬರಿಂಗ್ ಬರೋರು, ಎಲೆಕ್ಟ್ರಿಕ್ ಕೆಲಸಕ್ಕೆ ಬರೋರ ಜೊತೆ ಸ್ವಲ್ಪ ನಿಗಾ ಇಡೋದು ಒಳ್ಳೆಯದು. ಯಾಕಂದ್ರೆ ಇಂಥವರೇ ಹೆಚ್ಚಾಗಿ ಆ ರೂಪದಲ್ಲಿ ಬಂದು ಮನೆ ಒಳಗೆ ಏನೆಲ್ಲ ಇದೆ, ಮನೆ ಹೇಗೆ ಪ್ರವೇಶಿಸಬೇಕು, ಯಾರೆಲ್ಲ ಇರ್ತಾರೆ ಅನ್ನೋದನ್ನ ಅವರು ರೆಕಾರ್ಡ್ ಮಾಡ್ಕೊಂತಾರೆ, ಕ್ಯಾಪ್ಚರ್ ಮಾಡ್ಕೊಂತಾರೆ, ಅಂದ್ರೆ ಮಾಹಿತಿಯನ್ನ ಸಂಗ್ರಹ ಮಾಡ್ತಾರೆ. ಮುಂದೆ ಒಂದು ದಿನ ನೀವು ಇಲ್ದಾಗ ನಿಮ್ಮ ಮನೆಯನ್ನ ಖಾಲಿ ಕೂಡ ಮಾಡ್ತಾರೆ. ಹೌದು ಸ್ನೇಹಿತರೆ, ಒಂದು ವೇಳೆ ನಿಮ್ಮ ಮನೆಯಲ್ಲಿ ಏನಾದ್ರೂ ದುರಾದೃಷ್ಟವಾಗಿ ಕಳ್ಳತನ ಆದ್ರೆ ಪೊಲೀಸರು ಬರುವವರೆಗೂ ಏನನ್ನ ಕೂಡ ಮುಟ್ಟಬೇಡಿ. ಯಾಕಂದ್ರೆ ಕಳ್ಳರು ಬಿಟ್ಟು ಹೋದಂತಹ ಬೆರಳಚ್ಚುಗಳು ಅಂದ್ರೆ ಫಿಂಗರ್ ಪ್ರಿಂಟ್ಸ್ ಅಳಿಸಿ ಹೋಗಬಹುದು. ಒಂದು ವೇಳೆ ಅವರ ಫಿಂಗರ್ ಪ್ರಿಂಟ್ಸ್ ಗಳು ಸಿಕ್ಕರೆ ಅವರನ್ನ ಹಿಡಿಯೋದು ಈಸಿ ಆಗುತ್ತೆ. ಅಷ್ಟೇ ಅಲ್ಲದೆ ಕಳ್ಳತನವಾದ್ರೆ ಇಮಿಡಿಯೇಟ್ ಆಗಿ ನೀವು 112 ಸಹಾಯಕವಾಣಿಗೆ ಕರೆ ಮಾಡಿ. ಅಷ್ಟೇ ಅಲ್ಲದೆ ಯಾವೆಲ್ಲ ವಸ್ತುಗಳು ಕಾಣೆಯಾಗಿವೆ ಎಂಬುವ ಪಟ್ಟಿಯನ್ನು ಕೂಡ ಅಂದ್ರೆ ಲಿಸ್ಟ್ ಅನ್ನು ಮಾಡಿದ್ರೆ ಅದು ಕೂಡ ಒಳ್ಳೆಯದು ಮತ್ತು ಫೋಟೋವನ್ನು ತೆಗೆದುಕೊಂಡ್ರೆ ಇನ್ನೂ ಕೂಡ ಒಳ್ಳೆಯದು. ಇದು ಮನೆ ಕಳ್ಳತನ ಆದ್ರೆ ಇನ್ನು ಜೇಬುಗಳ್ಳತನ ಅಂದ್ರೆ ಇದನ್ನ ನಾವು ಪಿಕ್ ಪಾಕೆಟ್ ಅಂತೀವಿ. ಜನನಿ ಬೀಡ ಜಾಗದಲ್ಲಿ ಜನರ ಗಮನವನ್ನ ಬೇರೆಡೆ ಸೆಳೆದು ಅತ್ಯಂತ ಚಾಣಾಕ್ಷತೆಯಿಂದ ಅವರ ಜೇಬಿನಲ್ಲಿರುವ ಹಣ, ಪರ್ಸು ಅಥವಾ ಮೊಬೈಲ್ ಅನ್ನ ಕದಿಯೋದು ಇತ್ತೀಚೆಗೆ ತುಂಬಾನೇ ಕಾಮನ್ ಆಗಿ ಹೋಗಿದೆ. ಇದನ್ನ ಒಂದು ರೀತಿಯ ಕಣ್ಣು ಕಟ್ಟು ವಿದ್ಯೆ ಅಂತಾನೆ ಹೇಳಬಹುದು ಸ್ನೇಹಿತರೆ. ಜೇಬುಗಳತನ ಒಬ್ಬರೇ ಕೆಲಸ ಮಾಡೋದಿಲ್ಲ, ಅವರ ಒಂದು ಗ್ಯಾಂಗ್ ಕೂಡ ಇರುತ್ತೆ. ಇದರಲ್ಲಿ ಯಾರನ್ನ ಟಾರ್ಗೆಟ್ ಮಾಡಬೇಕು ಅಂತ ಒಬ್ಬನು ಡಿಸೈಡ್ ಮಾಡಿದ್ರೆ ಅವನನ್ನ ಹೇಗೆ ಸುತ್ತುವರಿಯಬೇಕು ಅಂತ ಇನ್ನಿಬ್ರು ಟಾರ್ಗೆಟ್ ಮಾಡ್ತಾರೆ ಮತ್ತು ಆ ಕದ್ದಂತ ವಸ್ತುವನ್ನ ಪಾಸ್ ಮಾಡಕ್ಕೆ ಇನ್ನೊಬ್ಬ ಕೂಡ ಇರ್ತಾನೆ. ಸುಮಾರು ಈ ರೀತಿ 5 ರಿಂದ 6 ಜನರ ಒಂದು ಗ್ಯಾಂಗ್ ಇರುತ್ತೆ. ಅವರ ಟೆಕ್ನಿಕ್ ಯಾವ ರೀತಿ ಇರುತ್ತೆ ಅಂದ್ರೆ ಮೊದಲನೇದು ಗಮನವನ್ನ ಬೇರೆ ಕಡೆ ಸೆಳೆಯೋದು, ಅಂದ್ರೆ ನಿಮ್ಮನ್ನ ಡಿಸ್ಟ್ರಾಕ್ಟ್ ಮಾಡೋದು. ಒಬ್ಬ ಕಳ್ಳ ನಿಮ್ಮ ಮೇಲೆ ಏನನ್ನಾದ್ರೂ ಚೆಲ್ತಾನೆ, ಉದಾಹರಣೆಗೆ ಐಸ್ ಕ್ರೀಮ್ ಆಗ್ಲಿ, ನೀರಾಗ್ಲಿ ಅಥವಾ ಇನ್ನೇನಾದ್ರೂ ಕೋಲ್ಡ್ ಡ್ರಿಂಕ್ಸ್ ಆಗ್ಲಿ. ಅದೇ ಸಮಯದಲ್ಲಿ ನಿಮ್ಮ ಗಮನವನ್ನ ಇನ್ನೊಬ್ಬ ಬೇರೆ ಕಡೆ ಗಮನ ಸೆಳಿತಾನೆ. ಅದೇ ಸಮಯದಲ್ಲಿ ಇನ್ನೊಬ್ಬ ನಿಮ್ಮ ಜೇಬಿಗೆ ಕೈ ಹಾಕ್ತಾನೆ. ಈ ಎಲ್ಲ ಇನ್ಸಿಡೆಂಟ್ಗಳು ಒಂದೇ ಸಮನೆ ಆಗ್ತಾ ಇರುತ್ತವೆ. ಎರಡನೇದು ತಳ್ಳಾಟ, ಅಂದ್ರೆ ಇದನ್ನ ಸ್ಯಾಂಡ್ವಿಚ್ ಟೆಕ್ನಿಕ್ ಅನ್ನುತ್ತಾರೆ. ಬಸ್ಸು ಅಥವಾ ಮೆಟ್ರೋ ಹತ್ತುವಾಗ ಒಬ್ಬ ಕಳ್ಳ ನಿಮ್ಮ ಮುಂದೆ ಇದ್ದಂತೆ ನಡೆಸುತ್ತಾನೆ, ಇನ್ನೊಬ್ಬ ಹಿಂದಿನಿಂದ ಬಂದು ನಿಮ್ಮನ್ನ ತಳ್ಳುತ್ತಾನೆ. ಈ ಗೊಂದಲದಲ್ಲಿ ನಡುವೆ ನಿಮ್ಮ ಪರ್ಸ್ ಮಾಯವಾಗಿ ಹೋಗಿರುತ್ತದೆ. ಅದು ಇನ್ನೊಬ್ಬ ಅಂದ್ರೆ ಮೂರನೇವನು ಕೆಲಸ ಮಾಡಿ ಹೋಗಿರ್ತಾನೆ. ಇನ್ನು ಮುಂದಿನದು ಕತ್ತರಿಸುವ ತಂತ್ರ ಅಂದ್ರೆ ಸ್ಲಾಶಿಂಗ್, ಅಂದ್ರೆ ಪ್ರೊಫೆಷನಲ್ ಕಳ್ಳರು ಬ್ಲೇಡ್ ಅಥವಾ ಸಣ್ಣ ಚಾಕು ಬಳಸಿ ಬ್ಯಾಗ್ ಅನ್ನ ತಳಭಾಗದಲ್ಲಿ ಅಥವಾ ಪ್ಯಾಂಟ್ ಜೇಬನ್ನ ಯಾರಿಗೂ ತಿಳಿದಂತೆ ಸಣ್ಣದಾಗಿ ಸೀಳಿ ಆ ವಸ್ತುಗಳನ್ನ ಹೊರ ತೆಗೆಯುತ್ತಾರೆ. ಕೊನೆಯದಾಗಿ ಲಿಫ್ಟ್ ಮತ್ತು ಪಾಸ್. ಹೌದು, ಒಬ್ಬ ಕಳ್ಳ ಪರ್ಸ್ ಅಥವಾ ಮೊಬೈಲ್ ಅನ್ನ ಕದ್ದ ತಕ್ಷಣ ಅದನ್ನ ತನ್ನ ತಂಡದ ಇನ್ನೊಬ್ಬನಿಗೆ ಪಾಸ್ ಮಾಡಿಬಿಟ್ಟಿರ್ತಾನೆ. ಒಂದು ವೇಳೆ ನೀವು ಕಳ್ಳನನ್ನ ಹಿಡಿದ್ರು ಅವನ ಬಳಿ ಆ ವಸ್ತುಗಳು ಇರೋದಿಲ್ಲ. ಇಷ್ಟು ಚಾಣಾಕ್ಷರಾಗಿದ್ದಾರೆ ಇತ್ತೀಚಿನ ಕಳ್ಳರು. ಹೌದು, ಈ ಕಳ್ಳತನಗಳು ಕೆಲವೊಂದು ಹಾಟ್ಸ್ಪಾಟ್ ನಲ್ಲೇ ಆಗೋದು. ಹೆಚ್ಚಾಗಿ ಸಾರ್ವಜನಿಕ ಸಾರಿಗೆಯಲ್ಲಿ, ಕಿಕ್ಕಿರಿ ತುಂಬಿದ ಬಸ್ಸುಗಳು, ರೈಲ್ವೆ ನಿಲ್ದಾಣಗಳು ಮತ್ತು ಮೆಟ್ರೋ ರೈಲುಗಳಲ್ಲಿ. ಅಷ್ಟೇ ಅಲ್ಲದೆ ಜಾತ್ರೆ ಮತ್ತು ಹಬ್ಬಗಳಲ್ಲೂ ಕೂಡ, ಅಂದ್ರೆ ಜನಸಂದಣಿ ಹೆಚ್ಚಿರುವ ಧಾರ್ಮಿಕ ಸ್ಥಳಗಳು ಅಥವಾ ಮಾರುಕಟ್ಟೆಯಲ್ಲೂ ಕೂಡ ಈ ತರ ಕಳ್ಳತನ ಆಗುತ್ತೆ. ಆಮೇಲೆ ಪ್ರವಾಸಿ ತಾಣಗಳು, ಪ್ರವಾಸಿಗರು ಸಾಮಾನ್ಯವಾಗಿ ಸುತ್ತಮುತ್ತಲಿನ ಸೌಂದರ್ಯವನ್ನ ನೋಡುವ ಮಗ್ನದಲ್ಲಿರುತ್ತಾರೆ. ಆಗ ಕಳ್ಳರಿಗೆ ಇದೊಂದು ಸುಲಭ ದಾರಿ ಕೂಡ ಆಗಿದೆ. ಹೀಗಾಗಿ ನಾವು ಇವರಿಂದ ಮತ್ತು ಈ ತರದ ಕಳ್ಳತನದಿಂದ ಮುನ್ನೆಚ್ಚರಿಕೆಯನ್ನು ಕೂಡ ವಹಿಸಬೇಕು. ಯಾವಾಗಲೂ ಹಿಂದಿನ ಜೇಬಿನಲ್ಲಿ ಪರ್ಸ್ ಅನ್ನ ಇಡಬೇಡಿ. ಪ್ಯಾಂಟ್ ನ ಹಿಂದಿನ ಜೇಬಿನಲ್ಲಿ ಪರ್ಸ್ ಇಡುವುದು ಕಳ್ಳರಿಗೆ ನೀಡುವ ಒಂದು ಮುಕ್ತ ಆಹ್ವಾನ. ಪರ್ಸ್ ಅನ್ನ ಯಾವಾಗಲೂ ಮುಂಭಾಗಿನ ಜೇಬಿನಲ್ಲಿ. ಅಷ್ಟೇ ಅಲ್ಲದೆ ಬ್ಯಾಗ್ ಗಳ ಬಗ್ಗೆ ಕೂಡ ಎಚ್ಚರ ಇರಲಿ. ಜನದಟ್ಟಣೆ ಇರುವಾಗ ಬೆನ್ನಿಗೆ ಹಾಕುವ ಬ್ಯಾಕ್ ಅನ್ನ ಮುಂಭಾಗಕ್ಕೆ ತಿರುಗಿಕೊಳ್ಳಿ. ಜೀಪುಗಳು ಸರಿಯಾಗಿ ಲಾಕ್ ಆಗಿವೆ ಅಂತ ಗಮನಿಸಿಕೊಳ್ಳಿ. ಅಷ್ಟೇ ಅಲ್ಲದೆ ನಿಮ್ಮ ಎಲ್ಲಾ ಹಣವನ್ನ ಒಂದೇ ಪರ್ಸ್ ನಲ್ಲಿ ಯಾವತ್ತೂ ಇಡಬೇಡಿ. ಸ್ವಲ್ಪ ಹಣವನ್ನ ಬೇರೆ ಜೇಬಿನಲ್ಲಿ ಅಥವಾ ಬ್ಯಾಗ್ ನಲ್ಲಿ ಒಳಗಿನ ರಹಸ್ಯ ಖಾನೆಗಳಲ್ಲಿ ಇಡಿ. ಯಾರಾದರೂ ಅನಗತ್ಯವಾಗಿ ನಿಮ್ಮನ್ನ ಮುಟ್ಟಲು ಪ್ರಯತ್ನಿಸಿದರೆ ಅಥವಾ ತುಂಬಾ ಹತ್ತಿರ ಬಂದ್ರೆ ತಕ್ಷಣವೇ ಜಾಗರೂಕರಾಗಿರಿ. ಈ ಕೆಲಸಗಳನ್ನ ಮಾಡಿದರೆ ಮಾತ್ರ ನೀವು ಇಂಥ ಕಳ್ಳರಿಂದ ತಪ್ಪಿಸಿಕೊಳ್ಳಬಹುದು. ಇಲ್ಲವಾದ್ರೆ ಎನಿ ಟೈಮ್ ನಿಮ್ಮ ಪರ್ಸು ಅಥವಾ ಮೊಬೈಲ್ ಮಾಯವಾಗೋದು ಗ್ಯಾರಂಟಿ.